ನಿನ್ನೆನೂ ಅಷ್ಟೇ ನಾನು ಹಿಂಗೆ ಬರಬೇಕಾದ್ರೆ ಫುಲ್ ಇಲ್ಲೆಲ್ಲ ಗಲೀಜಾಗೋಯ್ತು. అక్కడ దెప్ప పండుగ తెచ్చారు సుమారు సమస్య మండ గాలి బండ ఫుల్ ఫ్లవర్ బోల్డ్ ఉండవి ಎಂಕ್ಲ ಮೂರು ರಿಕ್ಷಾ ಬಲಿತವ ಬಲಿಪುಣೆ ಇಂದೆ ಮೂಲ ಇತ್ತ ನೀರು ಅಂತುಂಡು ಒಂಜಿ ಬಸ್ ಬಂಡ ಬುಕ್ಕ ಮೂಲು ಜತ್ತದೆ ಬೋಡತ್ತಿ. ಈಗ ಡ್ರೆಸ್ ಚೇಂಜ್ ಮಾಡಿ ಬಂದದಷ್ಟೇ ನಾವು ಇಲ್ಲಿ ನೀರಾರಿ. ಎಂಕ್ಲ ಪಣ್ಣಾಗ ಪನ್ ಪೇರೊಂದು ಎಂಕ್ಲೇ ಬರ್ಪುಜಿ ಆಕ್ಲೇ ಬರ್ಪುಣನು ಅಪ್ಪ ಎಂಕ್ಲೆಗೆ ಏರಟ ಪನ್ಪುಣ ಅನ್ಪುಣ ಗೊಂದಲ ಎಂಕ್ಲೆಡುಲ್ಲ. ನಾವೀಗಿರುವಂಥದ್ದು ಪಡೀಲ್ ಎಂಬ ಜಾಗದಲ್ಲಿ. ಇಲ್ಲಿಂದ ನೀವು ನೋಡ್ತಾ ಇರ್ಬೋದು, ಈ ರಸ್ತೆ ನೇರವಾಗಿ ವಿವೇಕಾನಂದ ಕಾಲೇಜಿಗೆ ಸಾಗಿ ಅಲ್ಲಿಂದ ಬಳಿಕ ರೈಲ್ವೆ ಓವರ್ ಬ್ರಿಡ್ಜಿನ ಮೂಲಕ ನಗರಕ್ಕೆ ಸಂಪರ್ಕ ಕಲ್ಪಿಸುವಂಥ ಪ್ರಮುಖವಾದ ರಸ್ತೆ. ಅದೇ ರೀತಿ ಅದಕ್ಕಿಂತ ಮುಖ್ಯವಾಗಿ ವಿವೇಕಾನಂದ ಕಾಲೇಜಿಗೆ ಹೋಗುವಂಥ ಮಕ್ಕಳು ಈ ಭಾಗದಲ್ಲಿ ನಡ್ಕೊಂಡು ಹೋಗ್ತಾರೆ, ವಾಹನದಲ್ಲಿ ಹೋಗ್ತಾರೆ. ಹಾಗೆ ವಿವೇಕಾನಂದ ಕಾಲೇಜಿಗೆ ಹೋಗುವಂಥ ಕಾಲೇಜು ಕಡೆಗೆ ಹೋಗುವಂಥ ಸಿಬ್ಬಂದಿಗಳು ಈ ಭಾಗದಿಂದ ಹೋಗುವವರು ಇದೇ ರಸ್ತೆಯಲ್ಲಿ ಹೋಗ್ತಾರೆ. ಈ ಶಾಲೆಗೆ ಬನ್ನೂರು ಕಡೆಯಿಂದ ಅಥವಾ ಆ ಭಾಗದಿಂದ ಬರುವಂಥ ಮಕ್ಕಳು ಸಹ ಇದೇ ದಾರಿಯಾಗಿ ನಡ್ಕೊಂಡು ಬರ್ತಾರೆ. ಈ ರಸ್ತೆಯಲ್ಲಿ ಒಂದಷ್ಟು ಸಮಸ್ಯೆಗಳಿದೆ. ಏನು ಅಂತ ಹೇಳಿದರೆ, ಈ ರಸ್ತೆಯ ಎರಡೂ ಬದಿಗಳಲ್ಲಿ ಸರಿಯಾದ ಚರಂಡಿ ವ್ಯವಸ್ಥೆಗಳಿಲ್ಲದೆ ರಸ್ತೆಯಲ್ಲಿ ಮಳೆ ಬಂದರೆ ನೀರು ನಿಲ್ಲುವಂಥ ಸ್ಥಿತಿ ಇದೆ. ಅದು ಮಾತ್ರವಲ್ಲದೆ ಈ ಭಾಗ ನಾವು ಮುಂದೆ ನಿಮಗೆ ತೋರಿಸ್ತಾ ಹೋಗ್ತೇವೆ. ಬನ್ನೂರು ಕಡೆ ಇರ್ಬೋದು, ಚೆಲುವಮ್ಮನ ಕಟ್ಟ ಕಡೆ ಇರ್ಬೋದು, ಅಥವಾ ಕರ್ಮಲ ಕಡೆ ಇರ್ಬೋದು, ಒಂದಷ್ಟು ಅಪಾಯಕಾರಿಯಾದ ಮರಗಳು ರಸ್ತೆ ಬದಿಯಲ್ಲಿದ್ದು ಅದು ಈ ಎಲೆಕ್ಟ್ರಿಕ್ ಲೈನ್ನ ಮೇಲೆ ಆ ಗೆಲ್ಲುಗಳು ಹಬ್ಬಿಕೊಂಡಿರೋದ್ರಿಂದ ಯಾವುದೇ ಕ್ಷಣದಲ್ಲಿ ಅಲ್ಲಿ ನಿಲ್ಲಿಸಿದಂಥ ರಿಕ್ಷಾ ಸ್ಟ್ಯಾಂಡ್ಗಳ ಮೇಲೆ ಇರ್ಬೋದು ಅಥವಾ ಅಲ್ಲಿ ರಿಕ್ಷಾಕ್ಕೆ ಕಾಯುವಂಥ ಪ್ರಯಾಣಿಕರ ಮೇಲೆ ಇರ್ಬೋದು ಆ ಮರಗಳ ಗೆಲ್ಲುಗಳು ಬೀಳುವಂಥ ಪರಿಸ್ಥಿತಿ ಉದ್ಭವವಾಗಿದೆ. ಅಷ್ಟು ಮಾತ್ರ ಅಲ್ಲದೆ ಕಳೆದ ಹಲವಾರು ವರ್ಷಗಳಿಂದ ಈ ಭಾಗದಲ್ಲಿ ಸೂಕ್ತ ಚರಂಡಿ ವ್ಯವಸ್ಥೆ ಇಲ್ಲದೆ ಈ ಭಾಗದಲ್ಲಿ ದಿನನಿತ್ಯ ಸಾಗುವಂಥ ವಿದ್ಯಾರ್ಥಿಗಳಿರ್ಬೋದು, ಪ್ರಯಾಣಿಕರಿರ್ಬೋದು ಬಹಳಷ್ಟು ಸಂಕಷ್ಟವನ್ನು ಪಡ್ತಾ ಇದ್ದಾರೆ. ಈಗ ನಾವು ನಿಮಗೆ ಈ ಭಾಗದಿಂದ ಹಿಡಿದು ನಗರದವರೆಗೆ, ಅಂದರೆ ಈ ರಸ್ತೆ ಎಲ್ಲಿಗೆ ಲಿಂಕ್ ಆಗ್ತದ ಅಲ್ಲಿವರೆಗೆ ಈ ರಸ್ತೆ ಎರಡೂ ಬದಿಗಳಲ್ಲಿರುವ ಸಮಸ್ಯೆಗಳನ್ನು ನಾವು ನಿಮಗೆ ಸಚಿತ್ರವಾಗಿ ತೋರಿಸ್ತಾ ಹೋಗ್ತೇವೆ. ಇದು ಹಾರಾಡಿಯಿಂದ ನಗರಕ್ಕೆ ಸಂಪರ್ಕಿಸುವ ಮುಖ್ಯ ರಸ್ತೆ. ಇಲ್ಲಿ ನಮಗೆ ವಿವೇಕಾನಂದ ಕಾಲೇಜ್ ಸಿಗ್ತದೆ, RTO ಸಿಗ್ತದೆ, ಆಮೇಲೆ ಮೆಸ್ಕಾಂ ಇಲಾಖೆಯ ಕಚೇರಿಗಳು ಸಿಗ್ತವೆ. ಇಲ್ಲಿ ಏನಾಗ್ತದೆ ಅಂತ ಹೇಳಿದರೆ, ಉಪ್ಪಿನಗಡಿಯಿಂದ ಬರುವಂಥ ವಾಹನಗಳು ನೇರವಾಗಿ ಬಲಕ್ಕೆ ತಿರುಗಿ ಮಂಗಳೂರು ಕಡೆ ಸಾಗೋದಿದ್ದರೆ ನಗರಕ್ಕೆ ಹೊಸ ರೈಲ್ವೆ ಬ್ರಿಡ್ಜ್ ಆಗಿದೆ, ಅದರ ಮೂಲಕ ನಗರದ ಮೈಸೂರು ಮಾಣಿ ಹೆದ್ದಾರಿಗೆ ಸಂಪರ್ಕ ಕಲ್ಪಿಸುವಂಥ ಮುಖ್ಯ ರಸ್ತೆ. ಆದರೆ ಈ ರಸ್ತೆಯ ಎರಡೂ ಬದಿಗಳಲ್ಲಿ ಸೂಕ್ತವಾದ ನೀರು ಹರಿದು ಹೋಗಲಿಕ್ಕೆ ವ್ಯವಸ್ಥೆ ಇಲ್ಲದೇ ಇರುವ ಕಾರಣ ಮಕ್ಕಳು ನೀರನ್ನು ತಪ್ಪಿಸಲಿಕ್ಕೆ ರಸ್ತೆಯಲ್ಲಿ ನಡ್ಕೊಂಡು ಹೋಗುವಂಥ ಪರಿಸ್ಥಿತಿ ಎದುರಾಗ್ತದೆ. ಅದೇ ರೀತಿಯಾಗಿ ವಾಹನಗಳು ಸಾಗುವಂಥ ಸಂದರ್ಭದಲ್ಲಿ ಮಳೆ ನೀರು, ಕೆಸರು ನೀರು ಇಲ್ಲಿ ನಡ್ಕೊಂಡು ಹೋಗೋರಂಥ ಮೇಲೆ ಎರಚುವಂಥ ಸಂದರ್ಭಗಳು ಹಲವಾರು ಆಗಿದೆ. ಚಂಚಲಾಕ್ಷ ಹಾರಾಡಿ ಪುತ್ತೂರು ಇದೆ ಮೂಲು ಈ ಜೋಕುಲು ನಡ್ಕೊಂಡು ಹೋಗ್ತೀರಿ ಸಮಸ್ಯೆ ಬಂಡ ಮೂಲು ಒಂಜಿ ಆ ಸೈಡ್ ನೀರು ಬೋರೆ ಜಾಗೀಜಿ ಮನೆಯಲ್ಲೊಟ್ಟು ಭಾರಿ ಭಂಗ ಆಪುಂಡು. ನೀರು ವೆಹಿಕಲ್ ಕೊಂಡ ನೀರು ಪೂರ ಚಂಡಿ ಆಪುಂಡು ಜೋಕುಲು ಪಬ್ಲಿಕ್ಗೆ ಭಾರಿ ಸಮಸ್ಯೆ ಆಪುಂಡು. ಮೂಲ ಮಾತ್ರ ಇಡೀ ರೋಡ್ ಅಂಚೆ ಪರಿಸ್ಥಿತಿ ಉಂಟು ಜಾಸ್ತಿ ಮೂಲೆ ಬಂಡ ಆ ಸೈಡ್ ಈ ಸೈಡ್ ನೀರು ಪೋರೆ ಜಾಗೀಜಿ ಇದೆಲ್ಲ ಇಂಕ್ಲು ಎಲ್ಲ ಕೊಡ್ತಿದ್ದೆ ಅಂಡ ಹೊರ ಮಲ್ತೇರು ಕೂಡ ಬಂದಾಂಡು. ಸರಿ, ಈಗ ನಾವು ಅದೇ ಪಡೀಲು ರಸ್ತೆಯಿಂದ ಮುಂದೆ ಬಂದು RTO ಮತ್ತು ಮೆಸ್ಕಾಂ ಕಚೇರಿಯನ್ನು ಕಳೆದು ಇಲ್ಲಿ ಚೆಲುವಮ್ಮನ ಕಟ್ಟೆ ಅಂತೇಳಿ ಈ ಸ್ಥಳಕ್ಕೆ ಬಂದಿದ್ದೇವೆ. ಇಲ್ಲೀಗ ನೀವು ನೋಡ್ತಾ ಇರ್ಬೋದು, ರಸ್ತೆಯ ಎರಡೂ ಕಡೆಗಳಲ್ಲಿ ಯಾವುದೇ ರೀತಿಯಾದಂಥ ಸೂಕ್ತವಾದ ಚರಂಡಿಯ ವ್ಯವಸ್ಥೆ ಇಲ್ಲ. ಎರಡೂ ಕಡೆ ನೀರು ನಿಂತಿರೋ ಕಾರಣ ಇಲ್ಲಿ ಪಾದಚಾರಿಗಳಿಗೆ ನಡ್ಕೊಂಡು ಹೋಗೋದು ಬಹಳಷ್ಟು ಕಷ್ಟ. ಯಾಕೆಂತೇಳಿದರೆ ನೀವು ನೋಡ್ಬೋದು, ಈಗ ನಡ್ಕೊಂಡು ಹೋಗಿದ್ದಾರೆ ಅವರು ರಸ್ತೆಯಲ್ಲಿ ನಡ್ಕೊಂಡು ಹೋಗಬೇಕು. ಎರಡು ಕಡೆಯಿಂದ ವಾಹನಗಳು ಬರ್ತಾ ಇರ್ತವೆ, ತಿರುವು ರಸ್ತೆ ಬೇರೆ. ಇಲ್ಲಿ ವಾಹನಗಳು ಬರೋ ಸಂದರ್ಭದಲ್ಲಿ ಮಕ್ಕಳಾಗಲಿ ಅಥವಾ ಪಾದಚಾರಿಗಳು ರಸ್ತೆಯ ಮೇಲೆ ನಡ್ಕೊಂಡು ಹೋದರೆ ಅಪಾಯ, ಕಟ್ಟಿಟ್ಟ ಬುತ್ತಿ. ಹಾಗೆ ಅಂತೇಳಿ ಅವರು ರಸ್ತೆ ಬದಿಯಲ್ಲಿ ನಡೆಯುವ ಅಂತೇಳಿದರೆ ಇಲ್ಲಿ ರಸ್ತೆ ಬದಿಯಲ್ಲಿ ನಡೀಲಿಕ್ಕೆ ಮಳೆಗಾಲದಲ್ಲಿ ಯಾವುದೇ ರೀತಿಯಾದಂಥ ಅವಕಾಶ ಇಲ್ಲ. ಈ ರಸ್ತೆಯಲ್ಲಂತೂ ಮಳೆ ಬಂದಾಗಲಿ ಅಥವಾ ಮಳೆ ನಿಂತು ಹೋದ್ಮೇಲೆ ಆಗಲಿ ನಡ್ಕೊಂಡು ಹೋಗಲಿಕ್ಕೆ ಸಾಧ್ಯವಿಲ್ಲದಂಥ ಪರಿಸ್ಥಿತಿ. ಈ ವರ್ಷ ಮಾತ್ರ ಅಲ್ಲ, ಹಲವಾರು ವರ್ಷದಿಂದ ಈ ಸಮಸ್ಯೆ ಹಾಗೆ ಇಲ್ಲಿ ಉಳ್ಕೊಂಡಿದೆ. ಅದೇ ರೀತಿಯಾಗಿ ನೋಡಿ, ಅಪಾಯಕಾರಿಯಾಗಿ ಬೆಳೆದ ನಿಂತ ಮರಗಳು ಹಾಗೆ, ಅದು ಯಾವುದೇ ಸಮಯದಲ್ಲಿ ಅದರ ಗೆಲ್ಲು ಮುರಿದು ಬೀಳುವಂಥ ಸಂದರ್ಭ. ಯಾವುದೇ ರೀತಿಯಲ್ಲಿ ಇಲ್ಲಿ ರಸ್ತೆ ಆಗಲಿ ರಸ್ತೆ ಬದಿಯ ಮರಗಳನ್ನಾಗಲಿ ಮೇಂಟೈನ್ ಮಾಡುವಂಥ ಕಾರ್ಯ ಇಲ್ಲಿ ನಡೀಲಿಲ್ಲ. ಹಾಗೆಯೇ ನೀವು ಈ ಕಡೆಯಿಂದ ನೋಡ್ತಾ ಇರ್ಬೋದು, ಈಗ ನಾವು ಮುಂದುವರೆದಿದ್ದು ಕಾಲೇಜಿಗೆ ಹೋಗುವಂಥ ರಸ್ತೆ ನೋಡಿ, ಮಕ್ಕಳಲ್ಲಿ ನಡ್ಕೊಂಡು ಬರ್ತಿದ್ದಾರೆ ನೋಡಿ. ಅಲ್ಲಿ ನಡೀಲಿಕ್ಕೆ ಅಲ್ಲಿ ಈ ಕಡೆಯಿಂದ ಕಟ್ಟೆ ಇದೆ, ಆಮೇಲೆ ಆ ಕಡೆಯಿಂದ ಒಂದು ಸ್ಲೋಪ್ ಆದ ದಾರಿ ಇರೋ ಕಾರಣ ರಸ್ತೆಯ ಮೇಲೆ ನಡ್ಕೊಂಡು ಬರಬೇಕು, ಬಿಟ್ಟರೆ ರಸ್ತೆಯ ಬದಿಯಲ್ಲಿ ನಡ್ಕೊಂಡು ಬರಲಿಕ್ಕೆ ಯಾವುದೇ ರೀತಿಯಾದಂಥ ವ್ಯವಸ್ಥೆ ಇಲ್ಲ. ಇದು ಕೇವಲ 100-200 ಮೀಟ್ರ್ ವ್ಯಾಪ್ತಿಯಲ್ಲಿರುವಂಥ ಸಮಸ್ಯೆ ಅಲ್ಲ. ನೀವು ಯಾವಾಗ ನಾವು ಅಲ್ಲಿ ಪಡೀಲು ಲಿಂಕ್ ರೋಡಿಂದ ತೋರಿಸಿದ್ವು, ಈ ಸಮಸ್ಯೆ ವಿವೇಕಾನಂದ ಕಾಲೇಜಿನ ಎಂಟ್ರೆನ್ಸ್ ಗೇಟ್ ಇದೆ ಅಲ್ಲಿ ತನಕ ಸಹ ಈ ಸಮಸ್ಯೆ ಆಗೇ ಇದೆ. ಇಲ್ಲಿ ಬೆಳಿಗ್ಗೆ ಆಗಲಿ ಸಾಯಂಕಾಲ ಆಗಲಿ ಮಕ್ಕಳು
ಕಿಲೋಮೀಟರ್ ಗಟ್ಟಲೆ ನಡ್ಕೊಂಡು ಹೋಗಬೇಕು. ಇದೇ ರೀತಿಯಲ್ಲಿ ಅಪಾಯಕಾರಿ ಸ್ಥಿತಿಯಲ್ಲಿ ಅವರು ಪ್ರತಿದಿನ ಜೀವ ಕೈಯಲ್ಲಿ ಹಿಡ್ಕೊಂಡು ನಡ್ಕೊಂಡು ಹೋಗುವಂಥ ಸ್ಥಿತಿ ಇಲ್ಲಿ ನಿರ್ಮಾಣ. ನೋಡಿ ಅಲ್ಲಿ ಇಬ್ಬರು ಮಕ್ಕಳು ಬರ್ತಿದ್ದಾರೆ. ಅವ್ರು ನೋಡಿ ಈಗ ನೀರಿಲ್ಲದ ಕಾರಣ ಸ್ವಲ್ಪ ಬದಿಯಲ್ಲಿ ಬರಲಿಕ್ಕೆ ಆಗ್ತದೆ. ಮಳೆ ಬಂದು ನೀರು ನಿಂತರೆ ಅವರು ಅಲ್ಲಿಂದ ನಡ್ಕೊಂಡು ಬರಲಿಕ್ಕೆ ಸಾಧ್ಯವಿಲ್ಲ. ಆ ಕಡೆಯಿಂದ ನಾವು ನೋಡಿ ವೆಹಿಕಲ್ಗಳು ಬರ್ತಾಯಿದೆ. ವಾಹನ ಸವಾರರಿಗೂ ಇದೊಂದು ಅಪಾಯವೇ, ಅದೇ ರೀತಿ ನಡ್ಕೊಂಡು ಬರುವವರಿಗೂ ಅಪಾಯವೇ. ಇದರ ಬಗ್ಗೆ ನಮ್ಮೊಟ್ಟಿಗೆ ಈ ಭಾಗದ ಸ್ಥಳೀಯರು ಯಾವ ರೀತಿಯಾಗಿ ಮಾತಾಡ್ತಾರೆ, ಸಮಸ್ಯೆಗಳನ್ನು ಹೇಳ್ತಾರೆ ಅಂತ ಕೇಳೋಣ ಬನ್ನಿ. ವಿವೇಕಾನಂದ, ಇಲ್ಲಿ ನೀವು ಡೈಲಿ ನಡ್ಕೊಂಡು ಹೋಗುದಾ? ಈಗ ಇಲ್ಲಿ ಮಳೆ ಬಂದಾಗ ನಡ್ಕೊಂಡು ಹೋಗ್ಲಿ ಆಗ್ತಾ ನಿಮಗೆ? ಆಗಲ್ಲ, ಅದು ಸ್ವಲ್ಪ ರೋಡ್ ಸರಿ ಮಾಡಿಸ್ಬೇಕಿಲ್ಲ. ನಿನ್ನೆನೂ ಅಷ್ಟೇ ನಾನು ಹಿಂಗೆ ಬರಬೇಕಾದ್ರೆ ಫುಲ್ ಇಲ್ಲೆಲ್ಲ ಗಲೀಜಾಗೋಯ್ತು. ಅದು ರೋಡೆಲ್ಲ ಸರಿ ಇಲ್ವಲ್ಲ, ಅಲ್ಲೆಲ್ಲ ಮಾಡಿಸಿ. ಎಷ್ಟು ದೂರ ನಿಮಗೆ ಆಗಿದೆ? ಕಾಲೇಜಿಗೆ ಎಷ್ಟು ದೂರ ಇದೆ ನಡ್ಕೊಳ್ಳಿ? ನೀವು ಇರುವಲ್ಲಿಂದ ಕಾಲೇಜಿಗೆ ಎಷ್ಟು ದೂರ ಇದೆ ನಡ್ಕೊಂಡು ಹೋಗ್ಲಿಕ್ಕೆ? 1 ಕಿಲೋಮೀಟರ್. 1 ಕಿಲೋಮೀಟರ್ ಇದೇ ಸಮಸ್ಯೆ ಇದೆ ಅಲ್ಲ? ಕೆಲವು ಕಡೆ ಮಾತ್ರ ಅಲ್ಲೊಂದು ಸ್ವಲ್ಪ ಚೆನ್ನಾಗಿದೆ ಅಷ್ಟೇ, ಮತ್ತೆ ಇಲ್ಲೆಲ್ಲ ಫುಲ್ ನೀರೇ. ಇಲ್ಲಾಂದ್ರೆ ಈ ಥರ ಎಲ್ಲ ಕಲ್ಲಾಗಿದೆಯಲ್ಲ, ಈಗ ಆಟೋ ಏನಾದರೂ ಬಂದರೆ ಅದು ಚಕ್ರ ಸಿಗಾಕೊಂಡಿದ್ದು ಹೊಡಿಯುತ್ತಲ್ಲ, ಆ ಥರ ಇವಾಗ ಜಸ್ಟ್ ಹಂಗೆ ಆಯಿತು. ಹಾಗೆ ಈಗ ಬರುವಾಗ. ಓಕೆ, ಥ್ಯಾಂಕ್ ಯು. ಮರ ಒಂಜಿ ಮಾಡಿದ್ರೆ KB ಗಡ ಪಣ್ಣುಂಡು ಒರ ಇನ್ಸ್ಪೆಕ್ಟರ್ ಪಣ್ಣ ಎಂಕ್ಲು ಇಂಚೆ ಕಮ್ಮಿ ಬಂತದ್ದು. ಅಪ್ಪ ಇನ್ಸ್ಪೆಕ್ಟರ್ ಬತ್ತು ಎಂಕ್ಲಡೆ ಬಂಡೇರು ಇಂಚೆ ಎಂಕ್ಲು ದೆಪ್ಪ ಅಂದ ಅಕ್ಲು ದೆಪ್ಪ ಬಂಡದು ತೆತ್ತಿಚಾರು. ಸುಮಾರು ಸಮಸ್ಯೆ ಮಂಡ ಗಾಳಿ ಬಂಡಂಗೆ ಫುಲ್ಲು ಫ್ಲವರ್ ಬೋಲ್ಡ್ ಬಂಡವೆ ಎಂಕ್ಲ 3 ರಿಕ್ಷಾ ಬಲಿತೋ ಬಲಿಪುಣೆ ಐದು ದೆಪ್ಪುಣ್ಣೆ ಇಜ್ಜರು KB ಸರ್ತಿ ಬಂಡಲ್ಲ ಅಕ್ಲಾಗ ಅರ್ಥ ಆಗುಚ್ಚಿ ಬಂಡ ಎಂಕ್ಲ ರಿಕ್ಷಾ ಮುಲು ಬಾಲ ಬಾಲ ಪಾನಿ ಗೆಲ್ಲು ಪೂರ್ಣ ಪೋಯ್ಜಾ KB ಬಂಡ ಅಕ್ಲ ಅರ್ಥನೇ ಆಗುಚ್ಚಿ ದಾದಾ ಮನೆ ಆಮಾರ ಪೋಂಡಲ್ಲ ಅವಲ್ಲ ಸರಿಯಾಪುಂಡು ಇಜ್ಜಂಡ ಮೂಲ ಅವಲ್ಲ ಸಮಸ್ಯೆನೇ ಪೂರ ಸಮಸ್ಯೆನೇ ಮೂಲು ಇಂದೆ ಮೂಲ ಇತ್ತನು ಏರು ಅಂತುಂಡು ಒಂಜಿ ಬಸ್ ಪೋಂಡ ಬುಕ್ಕ ಮೂಲು ಜತ್ತದೇ ಬೋಡತ್ತಿ ಅವು ಸಾಲೆ ಜೋಕ್ಲೆಕ್ಲು ಭಾರಿ ಬಂಗಾಪುಂಡು ಅವಳು. ಅಬ್ದುಲ್ ಹಾರಿಸ್. ಇದು ನೋಡಿ, ಬನ್ನೂರಿಂದ ನಾವು ಚೆಲುವಮ್ಮನ ಕಟ್ಟೆಯಿಂದ ಮುಂದೆ ಬಂದಾಗ ಇದು ಕಾಲೇಜಿಗೆ ಸಾಗುವಂಥ ರಸ್ತೆ. ಇಲ್ಲಿ ಈಗಾಗಲೇ ಅವರು ರಿಕ್ಷಾದವರು ಹೇಳಿದರು ಅಪಾಯಕಾರಿಯಾದ ಮರಗಳು ಸಮೇತ ಈ ರಸ್ತೆ ಬದಿಯಲ್ಲಿ ಹಾಗೇ ಇದೆ. ಮೆಸ್ಕಾಂನವರಿಗೆ ಇನ್ಫಾರ್ಮ್ ಮಾಡಿದ್ರು ಸಹ ಈ ಸಲ ಅದನ್ನು ಗೆಲ್ಲು ಕಡಿಯುವಂಥ ಕೆಲಸ ಆಗಲಿಲ್ಲ. ಅದರಲ್ಲಿ ನಿಮಗೆ ಎಲೆಕ್ಟ್ರಿಕ್ ಲೈನ್ಗಳು ಹಾದು ಹೋಗಿದೆ. ಅದರ ಬದಿಯಲ್ಲಿ ರಿಕ್ಷಾ ಸ್ಟ್ಯಾಂಡ್ ಇದೆ, ರಿಕ್ಷಾಗಳು ನಿಲ್ತವೆ. ಭಾಳ ಅಪಾಯಕಾರಿ. ಗಾಳಿ ಬಂದಂಥ ಸಂದರ್ಭದಲ್ಲಿ ಇರ್ಬೋದು, ಜೋರಾಗಿ ಮಳೆ ಬಂದಂಥ ಸಂದರ್ಭದಲ್ಲಿ ಇದು ಈ ಮರಗಳ ಗೆಲ್ಲುಗಳು ಮರವೇ ಬೀಳುವಂಥ ಅಪಾಯಕಾರಿ ಸ್ಥಿತಿ ಇಲ್ಲಿ ನಿರ್ಮಾಣವಾಗಿದೆ. ಅದೇ ರೀತಿಯಾಗಿ ನಾವು ಅಲ್ಲಿಂದ ಇಲ್ಲಿ ತನಕ ಈಗ ರಸ್ತೆ ಬದಿಗಳ ಸಮಸ್ಯೆಗಳನ್ನು ನಿಮಗೆ ತೋರಿಸ್ಕೊಂಡು ಬಂದ್ವಿ. ಇಲ್ಲಿ ನೋಡಿ, ಎರಡು ಕಡೆ ಚೆಲುವಮ್ಮನ ಕಟ್ಟೆಯಿಂದ ನಾವು ಮುಂದೆ ಬಂದಾಗ ಇದು ಮತ್ತೆ ವಿವೇಕಾನಂದ ಕಾಲೇಜಿನ ಕಡೆಗೆ ಹೋಗುವಂಥ ದಾರಿ, ಬಲಮುರಿ ಕಡೆಗೆ ಹೋಗುವಂಥ ದಾರಿ. ಇಲ್ಲಿಯೂ ಹಾಗೆ ರಸ್ತೆಯ ಎರಡೂ ಬದಿಗಳಲ್ಲಿ ಯಾವುದೇ ರೀತಿಯಾದಂಥ ಚರಂಡಿಯ ವ್ಯವಸ್ಥೆಯಲ್ಲಿ ನೋಡಿ ಈಗ ಕಾರ್ ಬರ್ತಾ ಇದೆ. ಅವರು ಮಧ್ಯಭಾಗಕ್ಕೆ ಬರಬೇಕು. ಮಧ್ಯಭಾಗಕ್ಕೆ ಬಂದ ಏನಾಗ್ತದೆ ಅಂತ ಹೇಳಿದ್ರೆ ಎದುರುಗಡೆಯಿಂದ ಬರುವಂಥ ವಾಹನಗಳಿಗೆ ತೊಂದರೆ ಆಗ್ತದೆ. ತೀರಾ ಎಡಗಡೆಗೆ ಬಂದಂತಾದರೆ ಇಲ್ಲಿ ನಡ್ಕೊಂಡು ಹೋಗೋರ ಮೇಲೆ ನೀರು ಹಾರುವಂಥ ಪರಿಸ್ಥಿತಿ. ಈಗಾಗಲೇ ಕೆಲವು ಮಕ್ಕಳು ನಮಗೆ ಹೇಳಿದರು ನೀರು ನಮಗೆ ಹಾರ್ತದೆ, ಸಮಸ್ಯೆ ಆಗ್ತದೆ ಅಂತೇಳಿ. ಯಾವುದೇ ಕಡೆಯಿಂದ ನಾವೀಗ ಸಾಧಾರಣ ಅಲ್ಲಿಂದ ಇಲ್ಲಿವರೆಗೆ 1 ಕಿಲೋಮೀಟ್ರ್ ಕವರ್ ಮಾಡ್ಕೊಂಡು ಬಂದಿದ್ದೇವೆ. ಎಲ್ಲಿಯೂ ನಿಮಗೆ ರಸ್ತೆಯ ಬದಿಯಲ್ಲಿ ಚರಂಡಿಗಳಾಗಲಿ ಅಥವಾ ಸರಿಯಾಗಿ ನಡ್ಕೊಂಡು ಹೋಗಲಿಕ್ಕೆ ಒಂದು ವ್ಯವಸ್ಥೆ ಆಗಲಿ ಇಲ್ಲ. ನನ್ನ ಹೆಸರು ಮೊಹಮ್ಮದ್ ಆದಿಲ್ ಶಾ ಅಂತ. ಎಷ್ಟು ಕಾಲೇಜ್ ಹೋಗಿ? ಕಾಲೇಜ್. ಈಗ ಇಲ್ಲಿ ಸಮಸ್ಯೆ ಏನೀಗ? ಅದು ಅಲ್ಲಿ ನೀರು ಅಲ್ಲಿ ಸಹ ಉಂಟು, ತುಂಬ ಕಡೆ ಉಂಟು ನೀರು, ಆಚೆ ಈಚೆಲ್ಲ. ಅದು ನಾವು ರಸ್ತೆ ಬದಿಯಿಂದ ನಡ್ಕೊಂಡು ಹೋಗುವಾಗ ನಮ್ಮ ಮೈಗೆಲ್ಲ ಬರ್ತದೆ ನೀರು. ತುಂಬ ಸತಿಯಾಗಿದೆ ಈಗ. ಹಾಗೆ ಆಗಿದೆ. ಅದೇ ತುಂಬ ಸತಿಯಾಗಿದೆ. ಏನು ಕಂಪ್ಲೇಂಟ್ ಕೊಟ್ಟಿದ್ದರೆ ಒಂದು ಇದಿಲ್ಲ, ಹಾಗೆ ರೆಸ್ಪಾನ್ಸ್ ಇಲ್ಲ. ಏನು ಮಾಡೋದು ಅಂತೇಳಿ ನಾವು ಈಗ ಡ್ರೆಸ್ ಚೇಂಜ್ ಮಾಡಿ ಬಂದದಷ್ಟೇ. ನಾವು ಇಲ್ಲಿ ನೀರಾರಿ ಈಗ ಇಲ್ಲಿ ನೋಡ್ತಾ ಇದ್ದೀರಿ ನೋಡಿ, ಎರಡು ಕಡೆಯಿಂದ ವಾಹನಗಳು ಪಾಸ್ ಆಗುವಾಗ ಎಷ್ಟು ತೊಂದರೆ ಆಗ್ತದೆ ಅಂತೇಳಿ ನೋಡಿ. ಅವರಿಗೆ ರಿಕ್ಷಾದವರು ಕೆಳಗೆ ಇಳಿಸಲೇಬೇಕು, ಬೇರೆ ಅವ್ರಿಗೆ ಉಪಾಯ ಇಲ್ಲ. ವೆಹಿಕಲ್ನವರು ಕೆಳಗೆ ಇಳಿಸಲೇಬೇಕು. ಹಾಗೆ ಆದಾಗ ಇಲ್ಲಿ ನಿಂತ ನೀರು ನಡ್ಕೊಂಡು ಹೋಗೋರ ಮೇಲೆ 100% ಹರಡ್ತದೆ. ನಾವೀಗ ಚೆಲುವಮ್ಮನ ಕಟ್ಟೆಯಿಂದ ಮುಂದೆ ಸಾಗಿ ಬಂದು ಇದೀಗ ಬಲಮುರಿ ಕಡೆಗೆ ಬಂದಿದ್ದೇವೆ. ಇಲ್ಲಿ ನೋಡಿ, ಪೈಪ್ಲೈನ್ನ ಕಾಮಗಾರಿ ನಡೀತಾ ಇದೆ. ರೋಡ್ ಎಷ್ಟು ಕಿರಿದಾಗಿದೆ ಅನ್ನುವಂಥ ನಿಮಗೆ ಇಲ್ಲಿ ಗೊತ್ತಾಗ್ತದೆ. ಬೆಳಿಗ್ಗೆ ಮತ್ತು ಸಾಯಂಕಾಲದ ಸಮಯದಲ್ಲಿ ಬಹಳಷ್ಟು ವಾಹನ ದಟ್ಟಣೆ ಮತ್ತು ಜನದಟ್ಟಣೆ ಇರುವಂಥ ಪ್ರದೇಶ ಇದು. ಈ ಪೈಪ್ಲೈನ್ನ ಕಾಮಗಾರಿಯಿಂದಾಗಿ ನೋಡಿ ಎಷ್ಟು ಇಕ್ಕಟ್ಟಾದ ಪರಿಸ್ಥಿತಿ ಅಂತೇಳಿ ನಿಮಗೆ ಗೊತ್ತಾಗ್ತಾ ಇದೆ. ಎಡಬದಿಗೆ ಹೊಂಡ ಇದೆ, ಆ ನೀರು ಹೋಗಲಿಕ್ಕೆ ಮಾಡಿರುವಂಥ ಹೊಂಡ ಮುಚ್ಚಿ ಹೋಗಿದೆ. ಅಂದರೆ ಇಲ್ಲಿ ಬೆಳೆದಿರುವಂಥ ಗಿಡಗಂಟಿಗಳಿಂದಾಗಿ ನೀರು ಹೋಗಲಿಕ್ಕೆ ಇರುವಂಥ ಹೊಂಡ ಯಾರಿಗೂ ಕಾಣಿಸೋದಿಲ್ಲ. ತೀರಾ ಎಡಗಡೆಗೆ ಏನಾದರೂ ವೆಹಿಕಲ್ ಆಗಲಿ ನಡ್ಕೊಂಡು ಹೋಗೋವಾಗಲಿ ಬಂದರೆ ಅವರು ಹೊಂಡಕ್ಕೆ ಬೀಳುವಂಥ ಪರಿಸ್ಥಿತಿ. ಬಲಗಡೆಗೆ ಹೋಗುವ ಅಂತ ಹೇಳಿದರೆ ಅಲ್ಲಿ ಏನಾಗಿದೆ ಅಂತ ಹೇಳಿದರೆ ಫುಲ್ ಮಣ್ಣನ್ನು ಪೈಪ್ಲೈನ್ ಕಾಮಗಾರಿಗಾಗಿ ಮಣ್ಣನ್ನು ಎತ್ತಿ ಹಾಕಿದ್ದಾರೆ. ಮಣ್ಣನ್ನು ಎತ್ತಿ ಹಾಕಿರೋದ್ರಿಂದ ಬಲಗಡೆಗೆ ಹೋಗುವಾಗೂ ಇಲ್ಲ. ನಿಮ್ಮ ಹೆಸರೇನು? ನನ್ನ ಹೆಸರು ಶಿವಪ್ರಸಾದ್. ಎಲ್ಲಿ ವಿವೇಕಾನಂದ ಕಾಲೇಜ್. ಯಾವುದು? ಸೆಕೆಂಡ್ PUC. ಓಕೆ. ನೀವು ಡೈಲಿ ಇಲ್ಲೇ ಹೋಗುದಾ? ಇಲ್ಲಿ ನಡ್ಕೊಂಡು ಹೋಗೋದು. ಎಲ್ಲಿ ಹೋಗೋದು ನೀವು? ಬನ್ನೂರಿಗೆ. ಡೈಲಿ ಬೆಳಿಗ್ಗೆ ಮತ್ತು ಸಾಯಂಕಾಲ ನಡ್ಕೊಂಡು ಹೋಗೋದಾ? ಹೌದು. ಈಗ ಏನು ಸಮಸ್ಯೆ ಆಗ್ತದೆ ನಡ್ಕೊಂಡು ಹೋಗೋದು? ನಡ್ಕೊಂಡು ಹೋಗುವಾಗ ಅಲ್ಲಿ ಗುಂಡಿಗಳಲ್ಲೆಲ್ಲ ಕೆಸರು ಇರ್ತದೆ. ಫಸ್ಟ್ ಆಫ್ ಆಲ್ ನಡ್ಕೊಂಡು ಹೋಗ್ಲಿಕ್ಕೆ ಆಗ್ತದೆ ಈ ರಸ್ತೆಯಲ್ಲಿ? ಕಷ್ಟ ಆಗ್ತದೆ. ಅಂದರೆ ಕೆಸರು ಇರುವಾಗ ನಾವು ರೋಡ್ನ ನಡುವಿಂದ ಹೋಗ್ಬೇಕಾಗ್ತದೆ. ನಡುವಿಂದ ಹೋದರೆ ಗಾಡಿ ಬರ್ತಿರ್ತದೆ ಆಗ. ಹಾಂ, ಮತ್ತೆ ಮಳೆ ಬರ್ತದೆ. ಹೌದು.
ನೋಡಿ, ಇದೀಗ ನಾವು ಪಡೀಲಿಂದ ಸಾಗಿ ಬಂದಿರುವಂಥ ರಸ್ತೆ ಸರಿಸುಮಾರು 2 ಕಿಲೋಮೀಟ್ರ್ 2.5 ಕಿಲೋಮೀಟ್ರ್ ದೂರ ಈ ರಸ್ತೆ ಇಲ್ಲಿಗೆ ಬರ್ತದೆ. ವಿವೇಕಾನಂದ ಕಾಲೇಜಿನ ಎಂಟ್ರೆನ್ಸ್ಗೆ ಈ ರಸ್ತೆ ಇದರ ಮೂಲಕ ಪಾಸ್ ಆಗ್ತದೆ. ಈಗ ನೋಡಿ, ಇಲ್ಲಿ ಕಾಲೇಜಿನ ಎದುರಲ್ಲೂ ಈ ರಸ್ತೆಯಲ್ಲೂ ಸಮಸ್ಯೆ ಇದೆ. ಇಲ್ಲಿ ನೋಡಿ, ನೀರು ಸರಾಗವಾಗಿ ಹರಿದು ಹೋಗ್ತಾ ಇಲ್ಲ, ರಸ್ತೆಯಲ್ಲಿ ನಿಲ್ತದೆ. ಈ ಭಾಗದಲ್ಲಿ 2 ಕಡೆಯ ಮಕ್ಕಳು, ನಗರದಿಂದ ಬರುವ ಮಕ್ಕಳು ಮತ್ತು ಪಡೀಲ್ ಸಡಿಯಿಂದ ಬರುವ ಮಕ್ಕಳು ಈ ರಸ್ತೆಯಿಂದ ಬಂದು ಇಲ್ಲಿ ಕಾಲೇಜಿಗೆ ಎಂಟ್ರ್ ಆಗ್ತಾರೆ. ಇಲ್ಲಿ ಒಂದಷ್ಟು ನೀರು, ಈಗ ಮಳೆ ಇಲ್ಲದ ಕಾರಣ ನೀರು ಕಡಿಮೆ ಆಗಿದೆ. ಮಳೆ ಇದ್ದರೆ ರಸ್ತೆ ಪೂರ್ತಿ ನೀರು ನಿಲ್ತದೆ. ನೋಡಿ, ನೀರು ಹಾರುವಂಥ ಪರಿಸ್ಥಿತಿ. ಮಳೆ ಇಲ್ಲದ ಕಾರಣ ನೀರು ಸ್ವಲ್ಪ ಕಡಿಮೆ ಇದೆ. ಮಳೆ ಇದ್ದರೆ ಈ ರಸ್ತೆಯಲ್ಲಿ ಪೂರ್ತಿ ನೀರು ನಿಲ್ತದೆ. ಬೆಳಿಗ್ಗೆ ಮತ್ತು ಸಾಯಂಕಾಲದ ಕಾಲದಲ್ಲಿ ಸಮಯದಲ್ಲಿ ಸಾಗಿ ಬರುವಂಥ ಮಕ್ಕಳಿಗೆ ತೀರಾ ಅಪಾಯಕಾರಿಯಾಗಿ ಈ ನೀರು ಎರಚುವಂಥ ಸಂಭವ ಇರ್ತದೆ, ಎರಚ್ತಾ ಇದೆ. ಈ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಿ ಹೇಗೆ ಈ ರೋಡ್ ಟರ್ನ್ ಇದೆ ಮತ್ತು ಒಂದು ಕಡೆ ಸ್ಲೋಪ್ ಆಗಿದೆ ಅಂತೇಳಿ ಅದರಲ್ಲಿ ನೀರು ನಿಲ್ಲುವಂಥ ಪರಿಸ್ಥಿತಿ ಇದೆ. ಎಂಕ್ಲಿನ ಪಡೀಲ್ ಕ್ಯೂ ಸ್ಟ್ಯಾಂಡ್ ರಿಕ್ಷಾ ಸ್ಟ್ಯಾಂಡ್ ಪಡೀಲ್ ರಿಕ್ಷಾ ಸ್ಟ್ಯಾಂಡ್ ಅಂಚನೆ ಮುಲ್ಪ ಸಾಲ ಜೋಕುಲೆಗ್ ಪೂರ ಬಾರಿ ತೊಂದರೆ ಆಪುಂಡು. ಮಾರ್ಗ ವ್ಯವಸ್ಥೆ ಬಾರಿ ಅದೇ ಕೆಟ್ಟದುಂಡು. ದಯ ಪಂಡ ಜೋಕುಲೆಗ್ ಬುಲ್ಪ ಪಿದರ್ದ ಬಣ್ಣಗ ಈ ಗಾಡಿ ದಕ್ಕ ಪೂರ ಕೆಸರಟ್ಟ ಒಂದು ಒಪ್ಪಾಸಿ ಇಲ್ಲಡೆ ಬೋದು ಆ ಡ್ರೆಸ್ ಪಡೊಂದು ನಂಜಿನಿ ಸಮಸ್ಯೆ ಉಂಡು. ಒಂದು ಮೇಯ್ನ್ ಏನು ಗೊತ್ತಂಡೆ ಮೂಲೆತೆ ರೋಟೆ ಪೋಪಣತೆ ಪೋಣಗ ಆರಡಿ ತೈ ಕಿನ್ನಿಗಿನ್ನೆ ಜೋಕುಲು ಇತ ಮಲ್ಲ ಮಲ್ಲ ಜೋಕುಲ್ಲಾರ ಬೇರೆ ಕಿನ್ನಿಗಿನ್ನೆ ಜೋಕುಲ್ಲ ಮೇಯ್ನ್ ಕಿನ್ನಿಗಿನ್ನೆ ಜೋಕುಲಿಗೆ ಭಾರಿ ಸಮಸ್ಯೆ ಬನ್ನ ಹೂವ ಪಲ್ಲಿದವಳು ಉಂಟದೆ ಮಸ್ತ್ ನೀರು ಉಂತದು ಪ್ರತಿ ರೋಡ್ ಟು ಜೋಕುಲೆ ಪೋಪಣಗಳು ಚಂಡಿ ಅದೇ ಬರ್ಪುಣಿ ಚಿಲಮನ ಕಟ್ಟೆದವುಲ್ಲ ಮೂಳುಂದೆ ನಮ್ಮ ಪಲ್ಲಿದವಳು ಮೂಳು ಪಲ್ಲಿದವಳು ಅವಳು ಅದು ಸುಮಾರು ಸರ್ತಿ ಪಂಡೆ ಅಂಕ ಫಾಸ್ಟ್ ಪೋಯೊಟ್ಟಿಗೆ ನಮ್ಮ ಗಾಡಿಗೆ ನಮ್ಮ ಎಫೆಕ್ಟ್ ಇದೆ ತೊಂದ್ಲೆಕ್ಕ ಬುಕ್ಕ ಜನ ಅಂಚಿ ಪೋಯರೆ ಇಪ್ಪಜಿ ಮಾರ್ಗೋಟಿನೇ ಬರೋದು ಅಪ್ಪ ಐನು ಪೂರ ಒಂಜಿ ನಗರ ಸಭೆಲ ಆಡು ನಮ್ಮ ಬೇರೆ ಕೌನ್ಸಿಲರ್ ಮೇಯ್ನ್ ಕೌನ್ಸಿಲರ್ ನಾಗಿ ಕೌನ್ಸಿಲರ್ ಒಂದು ಪಡೀಲ್ ವಾರ್ಡ್ಗೆ ಬರ್ಪುಣು ಪಡೀಲ್ ವಾರ್ಡ್ 5 ಅಂಚಿಗೆ ಬಣ್ಣೂರು ವಾರ್ಡ್ ಬರ್ಪುಣು ಅಂಚ ರಡ್ಡು ವಾರ್ಡ್ ತಗಲ್ಲ ಬರ್ಪುಣು ಅಕಲ್ ರಡ್ಡು ವಾರ್ಡ್ ತಗಲ್ಲ ಸೇರ್ದು ಜಂಟಿ ಅದೊಂದು ಅಂತಂದ್ರೆ ಎಂಕ್ಲ ಪಣ್ಣಾಗ ಪನ್ ಪೇರೊಂದು ಎಂಕ್ಲೆ ಬರ್ಪುಜಿ ಅಕ್ಲೆ ಬರ್ಪುಣು ಅಂಚ ಪೂರ ಸಮಸ್ಯೆ ಉಂಟು ಅಪ್ಪ ಎಂಕ್ಲೆಗೆ ಏರಟ ಪನ್ಪುಣ ಅನ್ಪುಣ ಗೊಂದಲ ಎಂಕ್ಲೆಡುಲ್ಲ ಐಕ್ ಪಡತ ಐನು ಪೂರ ಒಂಜಿ ಈ ಮಾಧ್ಯಮ ತಗಲೆ ಆಡು ನಮಕ್ ಬೋಡಪ್ಪನ ಅಂಚನೆ ಕೌನ್ಸಿಲರ್ ಮಾಧ್ಯಮ ತಗಲೆ ಅಂಚನೆ ಇತ್ತ ನಿಗ್ಲು ತೆರಿಪಾರು ನಿಗ್ಲಿಗೆ ಒಂಚಿ ಧನ್ಯವಾದ ಎಂಕ್ಲೆ ಇರ್ತದೆ ಅಂಚ ಅಂಚ ಇಂದು ಇಂಚ ಪೂರ ಮಂತು ಏತು ತಿಕ್ಕುಡು ಇತ್ತ ಒಂಜಿ ಕೂಡ ಮೂಳು ಒಂಜಿ ಮಂತೇರು ಈ ಮರಿಯಾಡು ಮೋರಿ ಮನ್ಪುಣೆನಾ ಈ ತಿರ್ತಿ ಈ ರೋಡ್ ಮರಿಯಾಳು ಒಂದು ಸಂಕಬಾರ್ದು ಇತ್ತ ಎಂಗ್ಲಿ ಸುತ್ತಾದ ಓಡು ಬಾಡಿಗೆ ಪೋಪುಣೆ ಅಂಡ ನೆಟ್ಟ ಪೋಯರನೆ ಅಪ್ಪುಜಿ ಮಂತೊಂದು ದಾತ ಮಲ್ಪಿನ ಅಕ್ಲಿಗೆ ಗೊತ್ತು. ಪಡೀಲಿನಿಂದ ಸಾಗಿ ಬರುವಂಥ ಈ ರಸ್ತೆ ಇಲ್ಲಿ ನಗರ ಮೈಸೂರು ಮಾಣಿ ಹೆದ್ದಾರಿಗೆ ಈ ನಗರದ ಮೂಲಕ ಜಾಯಿನ್ ಆಗ್ತದೆ. ಇಲ್ಲಿ ಈಗಾಗಲೇ ಒಂದು ಸುಸಜ್ಜಿತವಾದ ರೈಲ್ವೆ ಓವರ್ ಬ್ರಿಡ್ಜ್ ನಿರ್ಮಾಣಗೊಂಡಿದ್ದು ಈ ರಸ್ತೆಗೆ ಈ ನಮ್ಮ ಲಿಂಕ್ ರೋಡ್ ಸಂಪರ್ಕಿಸ್ತದೆ. ಆದರೆ ಇಲ್ಲಿ ಸಮಸ್ಯೆ ಇರೋದೇನು ಅಂತೇಳಿದರೆ ಪಡೀಲಿಂದ ಇಲ್ಲಿ ತನಕ ಬರುವಂಥ ಸುಮಾರು 2.5 ಇಂದ 3 ಕಿಲೋಮೀಟ್ರ್ ರಸ್ತೆ ಇಕ್ಕೆಳಗಳಲ್ಲಿ ಸಂಪೂರ್ಣವಾಗಿ ಹಾಳಾಗಿದ್ದು ಯಾವುದೇ ರೀತಿಯಾಗಿ ನಡ್ಕೊಂಡು ಹೋಗೋರಿಗೆ ಆಗಿರ್ಬೋದು ವಿದ್ಯಾರ್ಥಿಗಳಿಗೆ ಆಗಿರ್ಬೋದು ಸರಿಯಾಗಿ ನಡ್ಕೊಂಡು ಹೋಗಲಿಕ್ಕೆ ಸಾಧ್ಯವಾಗದಂಥ ಸ್ಥಿತಿಯನ್ನು ನಮಗೆ ನಾವು ಡಿಟೇಲ್ ಆಗಿ ತೋರಿಸಿದ್ದೇವೆ. ಇದು ನಾವಿವತ್ತು ಪಡೀಲಿಂದ ನಗರದವರೆಗೆ ಬರುವಂಥ ಈ ಒಳ ಮಾರ್ಗದ ಸಂಪೂರ್ಣವಾದ ಅವ್ಯವಸ್ಥೆಯನ್ನು ನಿಮ್ಮ ಮುಂದೆ ಬಿಚ್ಚಿಟ್ಟಿದ್ದೇವೆ. ಇದಕ್ಕೆ ಸೂಕ್ತವಾದ ರೀತಿಯಲ್ಲಿ ಸಂಬಂಧಿಸಿದಂಥ ಇಲಾಖೆಗಳು ಸ್ಪಂದಿಸಬೇಕು ಮತ್ತು ಆದಷ್ಟು ಶೀಘ್ರವಾಗಿ ಈ ಸಮಸ್ಯೆಯನ್ನು ಬಗೆಹರಿಸಿ ಈ ಭಾಗದಲ್ಲಿ ಸಾಗುವಂಥ ಮಕ್ಕಳಿಗಿರ್ಬೋದು ವಾಹನ ಸವಾರರಿಗಿರ್ಬೋದು ಹಾಗೆ ಪಾದಚಾರಿಗಳಿಗೆ ಸುಗಮವಾದ ಸಂಚಾರಕ್ಕೆ ವ್ಯವಸ್ಥೆ ಮಾಡಿಕೊಡಬೇಕೆಂಬ ಆಗ್ರಹ ಈ ಭಾಗದ ಸಾರ್ವಜನಿಕರದ್ದಾಗಿದೆ. ಅಶ್ವಥ್ ಶೆಟ್ಟಿ, ಲೋಕೇಶ್ ಬನ್ನೂರ್ ಜೊತೆ ಹರಿಪ್ರಸಾದ್ ನೆಲ್ಯಾಡಿ, ಸುದ್ದಿ ನ್ಯೂಸ್, ಪುತ್ತೂರು. Navratan Electrical and Plumbing Wholesale Dealers in Electricals, Plumbing, Hardware, Home Appliances, Sanitary, LED Lights and Electronics. All brands electronics and electrical items are under one roof. Navratan Electrical and Plumbing, opposite Sachin Traders, Main Road, Darbe, Puttur. Contact 8105973951, 9481644951, 9663814451, 08251 200 551. ಸುದ್ದಿ ಚಾನಲ್ ಕ್ಷಣ ಕ್ಷಣದ ಸುದ್ದಿಗಾಗಿ.